ಸ್ನೇಹಿತರೆ, ಕೆಜಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಪೊಲೀಸ್ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದೆ ಅಂತಲೇ ಹೇಳ್ಬೋದು. 2022-23ನೇ ಸಾಲಿನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಹಂಚಿಕೆ ಕುರಿತು ಮಾಹಿತಿಯನ್ನು ಪ್ರಕಟಿಸಿದೆ. ಕಲ್ಯಾಣ ಕರ್ನಾಟಕ ವಿಭಾಗ ಬೆಂಗಳೂರು ನಗರ 73, ರೈಲ್ವೇಸ್ ಬೆಂಗಳೂರು 17, ಕಲಬುರಗಿ ನಗರ 20, ಕಲಬುರಗಿ ಜಿಲ್ಲೆ 10, ಬೀದರ್ 79, ಯಾದಗಿರಿ 25, ವಿಜಯನಗರ 107, ರಾಯಚೂರು 63, ಕೊಪ್ಪಳ 38, ಒಟ್ಟು 432 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬೆಂಗಳೂರು ನಗರ 520, ಮೈಸೂರು ನಗರ 25, ಹುಬ್ಬಳ್ಳಿ ಧಾರವಾಡ 45, ಮಂಗಳೂರು ನಗರ 50, ಬೆಳಗಾವಿ ನಗರ 75, ಬೆಂಗಳೂರು ಜಿಲ್ಲೆ 60, ತುಮಕೂರು 45, ರಾಮನಗರ 30, ಮೈಸೂರು 40, ಹಾಸನ 30, ಮಂಡ್ಯ 30, ಶಿವಮೊಗ್ಗ 25, ದಕ್ಷಿಣ ಕನ್ನಡ 45, ಬೆಳಗಾವಿ 30, ರೈಲ್ವೇಸ್ ಬೆಂಗಳೂರು 18, ಒಟ್ಟು 1068 ಹುದ್ದೆಗಳನ್ನು ನಾನ್-ಹಂಚಿಕೆ ವಿಭಾಗದಲ್ಲಿ ಪ್ರಕಟಿಸಲಾಗಿದೆ. ಒಟ್ಟು 1500 ಹುದ್ದೆಗಳ ನೇಮಕಾತಿಗೆ ಆದೇಶಿಸಲಾಗಿದೆ. 1-4-2022 ರಿಂದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲು ಸೂಚಿಸಲಾಗಿದೆ.